ಮೆಗಾ ಎಂಟರ್ಟೈನ್ಮೆಂಟ್ ಹಾಗೂ ಕುಡ್ಲಾ ಎಂಟರ್ಟೈನರ್ಸ್ ಅರ್ಪಿಸುವ ವಿಜಯ್ ದೇವ್ ನಿರ್ಮಾಣದ ನಶಾ ಟೆಲಿಫಿಲ್ಮ್ ಅದ್ದೂರಿ ವೇದಿಕೆಯಲ್ಲಿ ಬಿಡುಗಡೆಯಾಗಿತ್ತು. ಸಿನಿಮಾದ ದಿಗ್ಗಜರು ಈ ವೇಳೆ ಸಾಕ್ಷಿಯಾದರು. ಯುವ ಸಮುದಾಯಕ್ಕೆ ಉತ್ತಮ ಸಂದೇಶ ನೀಡುವ ನಿಟ್ಟಿನಲ್ಲಿ ನಶಾ ಟೆಲಿಫಿಲ್ಮ್ ತಯಾರಾಗಿದ್ದು, ಇದರ ಬಿಡುಗಡೆ ಸಮಾರಂಭವು ಮಂಗಳೂರಿನ ಪುರಭವನದಲ್ಲಿ ನಡೆಯಿತು. ವಿಜಯ್ ದೇವ್ ಅವರ ತಾಯಿ ಕಮಲಾಕ್ಷಮ್ಮ ಅವರು ದೀಪ ಪ್ರಜ್ವಲನ ಮೂಲಕ ಉದ್ಘಾಟಿಸಿದರು. ಉದ್ಯಮಿ ಪುರುಷೋತ್ತಮ ಕೊಠಾರಿ ಮಾತನಾಡಿ, ವಿಜಯ್ ದೇವ್ ಅವರು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಚಿತ್ರ ಮಾಡುವಂತಾಗಲಿ ಎಂದು ಶುಭ ಹಾರೈಸಿದರು. ಒಂದು ಯುವ ಜನಾಂಗ ಯಾವ ರೀತಿಯಲ್ಲಿ ಬಲಿಯಾಗುತ್ತಿದೆ, ಆ ಮಕ್ಕಳಲ್ಲಿರುವಂತಹ ಮುಗ್ಧತೆಯಿಂದ ಈ ಒಂದು ಅಮಲು ಪದಾರ್ಥವನ್ನು ಸೇವನೆ ಮಾಡಿದರೆ ಏನೆಲ್ಲ ಆಗುತ್ತದೆ ಅನ್ನುವಂಥದ್ದು ಆ ವಿಚಾರಗಳನ್ನು ಸಮಾಜಕ್ಕೆ ಕೊಡಬೇಕು. ಅಂತೂ ಸಮಾಜದ ಯುವಕರು ದಾರಿ ತಪ್ಪಿ ಆ ನಶೆಯಿಂದಾಗಿ ಆಗುವಂತಹ ಅನಾಹುತಗಳನ್ನು ಜನರಿಗೆ ತಿಳಿಸಬೇಕನ್ನುವಂಥದ್ದು ಅವರ ಒಂದು ಉದ್ದೇಶ. ನಿರ್ದೇಶಕ ಹಾಗೂ ನಿರ್ಮಾಪಕರಾದ ವಿಜಯಕುಮಾರ್ ಕೊಡಿಯಾಲ್ ಬೈಲ್ ಮಾತನಾಡಿ, 3 ವರ್ಷದ ಪ್ರಾಮಾಣಿಕ ಕೆಲಸ ಇದರಲ್ಲಿ ತೋರುತ್ತಿದೆ. ಮುಂದಿನ ದಿನಗಳಲ್ಲಿ ವಿಜಯ್ ದೇವ್ ದೊಡ್ಡ ಮಟ್ಟಿನಲ್ಲಿ ಚಿತ್ರ ನಿರ್ಮಾಣ ಮಾಡಲಿ ಎಂದು ಹೇಳಿದರು. ವಿಜಯ್ ದೇವ್ ಮೇರ್ನ ಸುಮಾರು 3 ವರ್ಷದ ಪ್ರಾಮಾಣಿಕ ಪ್ರಯತ್ನ ಒಂದು ನಶಾ ಪನ್ಪುನ ಒಂಜಿ ಕಿರು ಚಿತ್ರನ ಮಲ್ದೇರು ಕನ್ನಡ ಒಂಜಿ ಪಾತೆರ ಉಂಡು. ಕಿರು ಚಿತ್ರ ಏಪಲ ಒಂಜಿ ಬೊಳ್ಳಿ ತೆರೆಕ ಪೋಯರೆ ಮೆಟ್ಟಿಲು ಬೊಕ್ಕ ತೊಟ್ಟಿಲು ಒಂದು ಬಂಡ ಅಂಚನೆ ಈ ಚಿತ್ರ ಯಶಸ್ವಿಯಾದ ತುಳುನಾಡದ ಅಂಚನೆ ಕರ್ನಾಟಕಾದ್ಯಂತ ಮಾತಿನಲ ಮಾತೆರೆಗ್ಲ ಮುಟ್ಟಡು ಆಯ್ನತ್ತು ಬೇಗ ವಿಜಯ್ ದೇವ್ ಬೊಳ್ಳಿ ತೆರೆಟ್ಲ ಒಂಜಿ ಎಡ್ಡೆ ಸಿನಿಮಾನ್ ಕೊರ್ಪಲಕ ಆವಡ್ ಈ ತಂಡದ ಪೂರ ಕಲಾವಿದರಿಗೆ ತಂತ್ರಜ್ಞರಿಗೆ ಎಡ್ಡೆ ಪುನು ಬಯಕುವೆ. ಕಾರ್ಯಕ್ರಮದಲ್ಲಿ ನಿರ್ಮಾಪಕ ರಾಜೇಶ್ ಬ್ರಹ್ಮಾವರ, ಉದ್ಯಮಿ ಜ್ಯೋತಿ ಜೈನ್, ಚಿತ್ರನಟ ಮುಸ್ತಫಾ ಪ್ರೇಮಿ, ನಟ ಅಸ್ತಿಕ್ ಶೆಟ್ಟಿ, ನಟ ಸಾಯಿಲ್ ರೈ, ವಿಜಯ್ ದೀಕ್ಷಿತ್ ಪೂಜಾರಿ, ವಿಜಯ್ ಆಶಿಕ್, ವಿಜಯ್ ಪೂರ್ವಿ, ಅದ್ವಿಕಾ ಶೆಟ್ಟಿ ಮತ್ತಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು. ನಶಾ ಟೆಲಿಫಿಲ್ಮ್ಗೆ ಮಿಥುನ್ ಸುವರ್ಣ ಅವರು ನಿರ್ದೇಶನ, ಯುವ ಪ್ರತಿಭೆ ಚಿದಾನಂದ ಅವರು ಸಂಗೀತ ನಿಭಾಯಿಸಿದ್ದಾರೆ. ಅವಿನಾಶ್ ಕಾಬೂರು ಅವರ ಸಂಕಲನದಲ್ಲಿ ಟೆಲಿಫಿಲ್ಮ್ ಮೂಡಿ ಬಂದಿದ್ದು, ಅಲ್ಲದೆ ಹಾಸ್ಯ ನಟರಾದ ಭೋಜರಾಜ್ ವಾಮಂಜೂರು, ಅರವಿಂದ ಬೋಳಾರ್, ತಿಮ್ಮಪ್ಪ ಕುಲಾಲ್, ವಿಜಯ್ ದೇವ್, ದರ್ಶನ್, ಮನೋಹರ್, ಸಂದೇಶ್, ಎಸ್.ಕೆ. ಸೋನಾ, ಸುಮಿತಾ ಆಚಾರ್ಯ, ಸುಮಾ ಹೀಗೆ ಹಲವು ಮಂದಿ ಚಿತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಪೆಟ್ರೋಲ್ ಖರ್ಚು ನಿಖಿಲೇನ ಲವ್ ಮಲ್ಪರೆ ಯಾನು ಸನ ಜಯಸೂರ್ಯ ಲತ್ತು ಋತಿಕ್ ರೋಷನ್ ಲತ್ತು ತಾನೆ ಮುಂದಾನೆ ಮಂಡ ಕಪ್ಪಾತೀನಿ ಹೌದೊಂಬುಗು ಎಲ್ಲ ಗೆಲ್ಮೇಡ್ದಿಲ್ಲ ಮಂಡಲ ಕಪ್ಪಾಬುಜಿ ತಾಲೂ ಲಜ್ಜಿ ಗೊತ್ತಾನ ಅಯ್ಯ ನಾಸಗೋಸ್ಕರ ಮಡಿಕೆ ಹಿಡಿದಿಡ ಮುಟ್ಟ ಕಲ್ಕರೆ ಬೈದಿನಿ ಸರ್. ಸೀನಿಯರ್ಸ್ ನಕ್ಲು ಎದುರು ತಿಕ್ಕನಾಕ ವಿಶ್ಮಂತ್ ಪೌಡು ಪಂಪಿನ ಕಾಮನ್ ಸೆನ್ಸ್ ಇಜ್ಜಾ ಎಲ್ಲೆಡ್ದಿಂಚಾನಿಕ್ಲ ಪ್ರಥಮ ಸೆಮಿಸ್ಟರ್ ಎಕ್ಸಾಮ್ ಸ್ಟಾರ್ಟ್ ಆವೊಂದುಂಡು ಅಂಚಾದ್ ಪೊರ್ಲು ಮಂತ್ ಓದುಲೆ ಎಡ್ಡೆ ಮಂತ್ ಬರೆಯಲೆ. ಅಪ್ಪ ತೀರ್ಪೋಯ್ನ ವಿಷಯಕ್ಕೆ ಅಂದ್ರೆ ಮನಸ್ಸಿಗೆ ಮಸ್ತ್ ಬೇಜಾರಾಡು ದೊಡ್ಡಯ್ಯ. ಜೀವನು ಕಳೆಯುಂಡ ಎನ್ನ ಬಾಳುಡು. ಇದೇ ಸಮಾರಂಭದಲ್ಲಿ ಟೆಲಿಫಿಲ್ಮ್ ಚಿತ್ರದಲ್ಲಿ ಚಿರಪರಿಚಿತರಾಗಿರುವ ದರ್ಶನ್ ನಟನೆಯ ಕರಾವಳಿ ಎಂಬ ಆಲ್ಬಮ್ ಸಾಂಗ್ ಬಿಡುಗಡೆಗೊಂಡಿತ್ತು. ಅಲ್ಲದೆ ಮಿಥುನ್ ಸುವರ್ಣ ಅವರ ನಿರ್ಮಾಣದ ರೂಟ್ ನಂಬರ್ 3 ಚಿತ್ರದ ಪ್ರಮೋಷರ್ ಬಿಡುಗಡೆಗೊಳಿಸಲಾಯಿತು. ನ್ಯೂಸ್ ಬ್ಯೂರೋ, ವಿ4 ನ್ಯೂಸ್, ಮಂಗಳೂರು.